ನೀವು ನಾವಿಲ್ದ ನೀವಿಲ್ಲ ಹೇಳಿ ಹೇಳಿ ಕೆಲಸ ಮಾಡ್ಕೊಡಿ ಸಾರ್ವಜನಿಕರ ಕೆಲಸ ಯಾಕೆ ಮಾಡ್ತಾರ ನಾವ್ ಯಾಕೆ ಕೆಲಸ ಮಾಡ್ತೀವಿ ನಿಮಗೆ ಹೇಳಿ ಒಂದು GPS ಮಾಡಕ್ 1,000 ರೂಪಾಯಿ ಅಲ್ರಿ ಯಾರು 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 ಕೇಳ್ದವ್ರು ಯಾರು ಕೇಳ್ದವ್ರು ಯಾರು ಕೇಳೋರು ಯಾರು ಇಲ್ಲ ಅಂತ ನಾಳೆ ಪೆಂಡಲ್ ಹಾಕಿದ್ರ ಸರಗೂರು ಮನುಗನಹಳ್ಳಿ ಪಂಚಾಯಿತಿ ಪಿಡಿಒ ಯೋಗೇಂದ್ರ ದರ್ಪದಿಂದ ಮೆರೆಯುತ್ತಿದ್ದು ಹಾಡಹಗಲೇ ಸಾರ್ವಜನಿಕರನ್ನು ಲೂಟಿ ಮಾಡುತ್ತಿದ್ದಾನೆ ಎಂದು ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನರನ್ನ ಗದರಿಸಿ ನನಗೆ ಪೆಟ್ರೋಲ್ಗೆ ಹಣ ಕೊಡಿ, ಇಲ್ಲವಾದ್ರೆ ನಿಮ್ಮ ಕೆಲಸ ಮಾಡುವುದಿಲ್ಲ ಎಂದು ಜನರನ್ನ ಗದರಿಸುತ್ತಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಸ್ವತ್ತು ಕೊಡಲು ಪಿಡಿಒ ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ. ಹಾಡುಹಗಲೇ ಈ ರೀತಿಯಲ್ಲಿ ಲಂಚ ದಂಧೆ ನಡೆಯುತ್ತಿದ್ದರೂ ಶಾಸಕ ಅನಿಲ್ ಚಿಕ್ಕಮಾದು ಅವರು ಕ್ರಮ ಕೈಗೊಳ್ಳಲು ಮುಂದಾಗುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಿಕ್ಷೆ ಬಿಡ್ಬೇಕಂದ್ರೆ ನಾವು ಕೂಡ ಟ್ಯಾಕ್ಸ್ ಅಲ್ಲಿ ಕಂಡ್ರೆ ಸಂಬಳ ತಗೊಳ್ಳೋದು ನಾವು ಬಂದಂತ ಜನಗಳ ಸಾರ್ವಜನಿಕರು ಅಲಿಸ್ತೆ ಮಾಡಿಸ್ತಿರ್ತಕ್ಕಂಥ ಒಂದು ಉದಾಹರಣೆಗಳು ಕೊಡಿ. ನಾವ್ ಯಾರು ಅಲಸೆ ಇಲ್ಲ ಇವ್ರೆ. ನೀವು ಬಂದಂತ ಯಾವುದೇ ಸಾರ್ವಜನಿಕರಿಗೆ ಬಂದ ತಕ್ಷಣ ನೀವು ಮಾಡ್ಸಿರೋ ಕೆರೆಗಳು NRH ಅಮೌಂಟ್ ನ ಕೆರೆಗಳೇ ಇಲ್ಲ, ಇವ್ರ ಹೆಸರು ಇಟ್ಟಿರೋ ಕೆರೆಗಳೇ ಇಲ್ಲ. ನಿಮ್ ಇಷ್ಟ ಬಂದಂತ ಬರ್ಕೊಟ್ಬಿಡೋದು. ನೀವು ವರ್ಕ್ ಕಾರ್ಡ್ ಕೊಟ್ಟು 7ನೇ ತಿಂಗಳ ಕೊಟ್ಟಿದ್ರು, ನಾನು ಎಷ್ಟು ಸರಿ ಅಂತ ನಿಮ್ಮೆಲ್ಲಾ ಪ್ರಶ್ನೆಗೂ ನಾವು ಉತ್ತರ ಕೊಡ್ತೀವಿ. ಎಲ್ಲ ಪ್ರಶ್ನೆ ಇರ್ಲಿ ಬಿಡ್ಲಿ, ನಾನ್ ಕೇಳದ್ ನಿಮ್ನ ಸಾರ್ವಜನಿಕರು ಕೆಲಸ ಮಾಡಕ್ ಹೌದು, ಸರ್ಕಾರಿ ಸಂಬಳ ಕೊಡ್ತಿರೋದು ಸಾರ್ವಜನಿಕರು ಕೆಲಸ ಮಾಡಿ ಆಯ್ತಾ. ನೀವು ವೈಯಕ್ತಿಕವಾಗಿ ನಿಮ್ಗೆ ಏನಾದ್ರು ಮಾಡ್ಕೊಳ್ಳಿ. ಪಂಚಾಯತಿ ಯಾರ ಅಪ್ಪನ ಮನ ಸೊತ್ತು ಅಲ್ಲ ಇದು, ಆಯ್ತಾ. ನಾವು ಜನಗಳಿದ್ರೆ ನೀವು ನಾವಿಲ್ದ ನೀವಿಲ್ಲ. ಹೇಳಿ ಹೇಳಿ ಕೆಲಸ ಮಾಡ್ಕೊಡಿ ಸಾರ್ವಜನಿಕರ ಕೆಲಸ ಯಾಕೆ ಮಾಡ್ತಾರ ನಾವ್ ಯಾಕೆ ಕೆಲಸ ಮಾಡ್ತೀವಿ ಹೇಳಿ. GPS ಮಾಡಕ್ 1,000 ರೂಪಾಯಿ ಅಲ್ರಿ. ಯಾರು 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 ಕೇಳ್ದವ್ರು ಯಾರು ಕೇಳ್ದವ್ರು ಯಾರು ಕೇಳೋರು ಯಾರು ಇಲ್ಲ ಅಂತ ನಾಳೆ ಪೆಂಡಲ್ ಹಾಕಿದ್ರ ಪ್ರತಾಪ್ ಅವ್ರೆ ಕೇಳ್ದವ್ರು ಯಾರು. ಊರ ಕೆಲಸಗಳೇ ನಡೀತಾ ಇಲ್ಲ. ಕಾಡೋಳಕ್ಕಾಗತ್ತಾರ ಅವ್ರ ದುಡ್ಡ 35 ಲಕ್ಷ 40 ಲಕ್ಷ ಯಾರಪ್ಪ ನನ್ನ ದುಡ್ಡು ಅಲ್ರಿ ಅದು. ನಮ್ಮೂರಲ್ಲಿ ನಾಯಿ ತೊಂದ್ರೆ ಕೊಡ್ತಾವ ಅಂತ ಹೇಳಿ ಎಷ್ಟು ಆಯ್ತು ನಿಮ್ಗ. ನಾಯಿಗಳಿಗೆ ತೊಂದರೆ ಕೊಡಕ ನಮ್ಮ ಪಂಚಾಯತಿಂದ ಪ್ರಯೋಜನ ಇಲ್ಲ. ಹೌದು, ಬರ್ದಿನ ಅರಣ್ಯ ಇಲಾಖೆಯವರು ಅಕ್ಲಾರ್ಜ್ಮೆಂಟ್ ಕೊಡಿ ಸರ್, ಅದು ನೀವು ಬರ್ದಿರೋದು. ಪ್ರಾಣಿಗಳನ್ನ ನಾವು ಮುಗಿಸಿಲ್ಲ ಕೆಲಸ ಮಾಡ್ತಾರೆ. ಹೆಸರಿಲ್ಲ ಅಂದ್ರೂ ಪ್ರತಾಪನ್ ಕೆರ, ಯೋಗೇಂದ್ರ ಕೆರ, ರವಿ ಕೆರ ಮಾಡ್ರಿ ಊರೊಳಗ ಕೆಲಸ. ನಿಮ್ದು ಕೊಟ್ಟಿದಿರಲ್ಲ, ನಿಮ್ ಈ ಸ್ವತ್ತು ರದ್ದು ಮಾಡಿ ಅಂತ. ರದ್ದು ಮಾಡಕ ಪಿಡಿಒ ಅಧಿಕಾರ ಇಲ್ಲ. ಇದನ್ನ ನೀವು ಓದಿ, ಇಲ್ಲಿ ಬರ್ದಿರೋದೇನು ಓದಿ. ಮನೆಯಲ್ಲಿ ಗ್ರಾಮ ಪಂಚಾಯತಿ ಶ್ರೀಮತಿ ಚಿಕ್ಕಯ್ಯಮ್ಮ ನೀಡಿರುವ ಅನುಮತಿಯನ್ನು ರದ್ದು ಮಾಡಬೇಕು. ಈ ಸ್ವತ್ತು ಮಹಾದೇವರಿಗೆ ಸೇರಿರುತ್ತದೆ. 63, 61, 62 ಈ ಸ್ವತ್ತು ಸ್ಥಳ ಪರಿಶೀಲನೆ ಮಾಡಿ ಚೆಕ್ ಬಂದಿ ನೀಡಿ ಅಂತ ಬರ್ದವ್ರೆ. ಆಯ್ತಾ. ಚೆಕ್ ಬಂದಿ ಒಂದ್ ನಿಮಿಷ ಚೆಕ್ ಬಂದಿ ಇಲ್ಲದ ಕೆರೆಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಬಿಲ್ ಮಾಡಿ ಪಿಡಿಒ ಹಣ ಲೂಟಿ ಮಾಡಿದ್ದಾರೆ. ಪಿಡಿಒ ಯೋಗೇಂದ್ರ ಲಂಚ ಸ್ವೀಕರಿಸುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದರೂ ಮೇಲಾಧಿಕಾರಿಗಳು ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವ್ರ ಅಣ್ಣ ಹೆಸರಿಗಾಗಿದೆ ಅದು. ಇದು ಈ ಜಾಗನ ಇವ್ರು ಮಾಡಿದ್ರೆ ಒಂದು ಪೋರ್ಷನ್ಗೆ ಅವ್ರ ಅಣ್ಣಂಗೆ ಆಗೋದು ಇಲ್ಲ ಇಲ್ಲ, ಅದು ಬೇರೆ ಸಪ್ರೇಟ್ ಅದ. ಪೋರ್ಷನ್ ಬೇರೆ ಅವ್ರದ್ದು ಬೇರೆ ಅದ. ಖಾಲಿ ಸಪ್ರೇಟ್ ಎಲ್ಲ ಫುಲ್ ಖಾಲಿ ಸೈಟ್ ಬೇರೆ ಸಪ್ರೇಟ್ ಅಲ್ಲ. ನಾನು ಹೇಳೋದು ಇವ್ರ ತಂದೆ ಆಸ್ತಿನ ಇವ್ರ ಅಣ್ಣ ತಂದಿವ್ರು ಭಾಗ ಮಾಡ್ಕೊಂಡು ಇವ್ರ ಅಣ್ಣ ಇವ್ರ ಮಹೇಶನ್ ಅವ್ರು ಸಪ್ರೇಟ್ ಖಾತೆ ಮಾಡ್ತಾರೆ. ಸಪ್ರೇಟ್ ನಮಗೆ ನಮ್ಮ ಸೈಟ್ ಇದು ನಮ್ಮ ತಂದೆದೇ ಅಲ್ವಾ, ನಮಗೆ ಚೇಂಜ್ ಮಾಡಿಸ್ಕೊಳಕ್ಕೆ ಇದು ಮಾಡಿದ್ರು. ಇವರು ದುಬೈಲಿ ಇದ್ರು, ನಮ್ಮ ಕುಣ್ಸಕ್ಕೆ ದುಬೈ ಹೋಗಿರು ಇವರು. ಅವಾಗ ಏನು ಮಾಡೋರು, ಅಪ್ಪಾಜಿ ಅವರ ಅಣ್ಣ ಹೆಸ್ರಿಗೆ ಮಾಡಿ ಅದನ್ನ ಡಿವೈಡ್ ಮಾಡೋರು. ಡಿವೈಡ್ ಮಾಡಿದ್ನ ಇವನ ಹೆಸ್ರಿಗೆ ಇದು ಬಿಟ್ರು. ನಮ್ಗೆ ದುಬೈಲಿದ್ರ ದುಬೈಗೆ ಹೋಗಿರು. ಕಥೆ ಏನು ಹೇಳಿದ್ರೆ ತಗೊಳ್ಳಿ. ಅದಕ್ಕೆ ಇವ್ರ ಹೆಸ್ರಿಗೆ ಮಾಡಕ ರಾಮಕೃಷ್ಣ ಬರೆಯಬಿಟ್ಟು ಅಲ್ಲಿ ತಂಬ ಕಂದೆ ಕಟ್ಬಿಟ್ಟು ಅರ್ಥನೂ ಮೀಡಿಯಾ ಜೊತೆ ನಿಮ್ಮ ಜೊತೆ ಮಾತಾಡ್ಬೇಕು ಅಂತಂದು ಫೈಲ್ ತಗೊಂಡು ಬನ್ನಿ ಅಂತಂದು. ಅದಕ್ಕೆ
ಸಂಬಂಧಪಟ್ಟದ್ದು ಖಾತೆ ಬದಲಾವಣೆ ಮಾಡಬೇಕು. ಖಾತಾವಾದ್ರೆ ಇವ್ರ ಹೆಸರು ಮಾಡ್ಬೇಕು. ಅದು ಅವ್ರ ಹೆಸರು ಖಾತೆ ಬದಲಾವಣೆ ಮಾಡಿ ಅವ್ರು ಕಾಪಿ ಕೊಡಬೇಕು. ಕಾಪಿ ಕೊಟ್ಟರೆ ಆಯ್ತು, ಅದ್ರದ್ದು ಮಾಡಿಸ್ರಿ. ಏನು ನೀವೇ ಹೇಳ್ಬಿಡಿ. ಹೇಳಕ್ಕೆ ಇಲ್ಲೇನಿದ್ದು ಮಾಮೂಲಿ ಏನಾದ ಮಾಡಿ ನಿಮ್ಗೆ ಏನು ಹೇಳ್ಬಿಡಿ ಅಂತ. ನಾವು ಖಾತೆ ಬದಲಾವಣೆ ಮಾಮೂಲಿ ಬಸವಣ್ಣವರೇ ಹೇಳಿದ್ದು ಮಾಮೂಲಿ 3 years ಈಗೆಲ್ಲ ಮಳೆ ಬಂದು ಮನೆ ಬಿದ್ದೋಗಿ ಸುಮಾರು ಜನ ಖಾತೆ ಬದಲಾವಣೆ ಮಾಡಿಸ್ಕೊಂಡು ಎಲ್ಲ ಮನೆ ಅಪ್ಲೋಡ್ ತಗೊಳಕ್ ಹೋಯ್ತಾವ. ನಿಮ್ಮ ಮುನ್ಸಳಿಯವರೇ ಜಾಸ್ತಿ ಮನೆ ಈ ಸತಿ ಬೇರೆಯವ್ರಿಗೂ ಇಂತ ಏನು ಕೊಡ್ಬೇಕು ಹೇಳ್ಬಿಡಿ ಅಂತ ಹೇಳದ್ನಲ್ಲ. ಅವ್ರಿಗೆ ಹೇಳ್ಬಿಡಿ ಕರೆಕ್ಟಾಗಿ. ಯಾರಿಗೆ? ನಮಗೆ ಅವ್ರಿಗೆ ಇಷ್ಟು ಕೊಡಿ ಅಂತ ಇಷ್ಟು ಹೇಳ್ಬಿಡಿ. ಅವ್ರಿಗೆ 3 ಮಾಡ್ಕೊಂಡು ನಾವು ಅದು ಕಮ್ಮಿ ಮಾಡಿ ಜಾಸ್ತಿ ಮಾಡಿ ಅದಕ್ಕೆ ನಾವು ಜಾಸ್ತಿ ಹೇಳ್ಬಿಟ್ಟು ಕಮ್ಮಿ ಇಸ್ಕೊಂಡವ, ಕಮ್ಮಿ ಹೇಳ್ಬಿಟ್ಟು ಜಾಸ್ತಿ ಇಸ್ಕೊಂಡವ. ಅದ್ರಲ್ಲಿ ನಾವು ಎಲ್ಲರೂ 3 ಜನ ಪಾಲು ಕೊಡ್ಬೇಕು. ನಮ್ಮ ಒಬ್ರದ್ದು ಏನಲ್ಲ ಅದು. ನಾವು ಬೇರೆಯವ್ರ ಥರ 4, 5 ಹೇಳೋದು 4 ಹೇಳೋದು ಆ ಥರ ಸೀನ್ಸೇ ಇಲ್ಲ. ಹೇಳಿದ ತಕ್ಷಣ ಕೆಲಸ ಆಗಬೇಕು, ಅವ್ರ ಕೆಲಸ ತೀರೋಗ್ಬೇಕು, ಅವ್ರ ಮುಂದೆ ಕೆಲಸ ಅವ್ರು ಮಾಡ್ಕೋಬೇಕು. ಸುಮ್ಮನೆ ಪಿಡಿಒ ಯೋಗೇಂದ್ರ ವರ್ತನೆಯಿಂದ ಬೇಸತ್ತಿರುವ ಗ್ರಾಮಸ್ಥರು ಪಂಚಾಯಿತಿಗೆ ಬರಿಂದ ಯಾವಾಗ ಮುಕ್ತಿ ಸಿಗುತ್ತದೆ ಎಂದು ಕಾಯುವಂತಾಗಿದೆ. ಸಾರ್ವಜನಿಕರ ಆರೋಪಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದ ಮೇಲಾಧಿಕಾರಿಗಳ ಮೇಲೆಯೂ ಗ್ರಾಮಸ್ಥರು ಅನುಮಾನ ಪಡುತ್ತಿದ್ದು ಎಲ್ಲ ಅವ್ಯವಹಾರಗಳು ಗೊತ್ತಿದ್ದೇ ನಡೆಯುತ್ತಿದೆಯೇ ಎಂದು ಪ್ರಶ್ನಿಸುತ್ತಿದ್ದಾರೆ. ವರದಿ ಚಂದ್ರಹಾದನೂರು. ಒಂದ್ ನಿಮಿಷ ಆಗಿಲ್ಲ ಅಂತಂದ್ರೆ ಮಾಡಿಸ್ಬೇಕಾದ್ರೆ ಕರ್ತವ್ಯ ಇರೋದು. ಕರ್ತವ್ಯ ಇರೋದು ಅವ್ರು ಹೋಗಿ ಅಂತ ಒಬ್ಬ ಅಮಾಯಕ ಅವ್ರಿಗೆ ಕೋಟೆಗೆ ಬಸ್ ಹತ್ಕೊ ಹೋಗಕ್ ಬರಲ್ಲ, ಅವ್ರು ಅಲ್ಲಿಗೆ ಹೋಗ್ತಾರಲ್ರಿ ಅಂತಾರೆ. ಸರಿಯಾಗಿ ಮಾಡ್ರಿ, ದಿಕ್ತಪ್ಸ್ಬೇಡ್ರಿ ಜನರನ್ನ ದಿಕ್ತಪ್ಸ್ಬೇಡ್ರಿ, ಜನರನ್ನ ದಿಕ್ತಪ್ಸ್ಬೇಡಿ. ನೀವು ದಯವಿಟ್ಟು ಜನರನ್ನ ದಿಕ್ತಪ್ಸ್ಬೇಡಿ. ಅವನು ಇಲ್ಲಿ HD ಕೋಟೆಗೆ ಬಸ್ ಹತ್ಕೊ ಹೋಗಕ್ಕಾಗಲ್ಲ, ಬೆಂಗಳೂರಿಗೆ ಹೋಗ್ತಾನೇನ್ರಿ. ನಿಮ್ಗೆ ಅಲ್ಲೇನ್ ಸಂಬಳ ತಂದು ಕೊಡ್ರದೆ ಆ ರೀತಿ ಆಗ್ತದ, ಕರ್ತವ್ಯಗಳನ್ನ ಪರಿಶೀಲನೆ ಮಾಡಿ ವಿಲೇವಾರಿ ಮಾಡಿ ಅಂತ ಹೇಳಿ ಹಾಕಿದೀವಿ. ನೀವು ಕೊಡ್ಬಿಟ್ಟು ಅಲ್ಲಿ ಕೊಟ್ಟಿರ್ತಕ್ಕಂಥ ಇಂಬರ ಅವನ್ನ ಕೊಡಿ. ಏನಂತ ಕೊಟ್ಟಿದ್ದಾರೆ? ಎಲ್ಲಿ ಯಾರಿಗೆ? ನೀವು ಕಚೇರಿಯಲ್ಲಿ ಇಟ್ಟಿರೋದು ಕೊಡಿ ಸರ್. ಕಚೇರಿಯಲ್ಲಿ ಇಟ್ಟಿರೋದ್ನ ಕೊಡೋಣ, ಇನ್ನೊಂದ್ಸತಿ ಲೆಟರ್ ಹಾಕೋಣ, ಅದಕ್ಕೆ ನಮ್ ಸಮಸ್ಯೆ ಇಲ್ಲ. ನಾವು ಹಲವಾರು ಬಾರಿ ದೂರವಾಣಿಲೂ ಹೇಳಿದೀವಿ, ಲೆಟರ್ ಕೊಟ್ಟಿದೀವಿ, ಇಂಬರ ಕೊಟ್ಟಿದೀವಿ. 25 ವರ್ಷ ಆಗದ. 25 ವರ್ಷ ನಿಮ್ ಇಷ್ಟ ಬಂದಂಗ ಟೆಂಡರ್ ಯಾರು ಬಲ್ಪ್ ಟೆಂಡರ್ ಕೊಟ್ಟಿದ್ರು? ಯಾರು ಬಲ್ಪ್ ಹಾಕ್ಸ್ಬೇಕಾದವ್ರು? ಯಾರು ಟೆಂಡರ್ ಕೊಟ್ಟವ್ರು? ಯಾರು ಕೊಟ್ಟವ್ರು? ನಿಮ್ಗೆ ಹೇಳ್ದವ್ರು ಯಾರು? ಪಂಚಾಯತಿಂದ ನಾವು ಬಲ್ಪ್ ಖರೀದಿ ಮಾಡ್ತೇವೆ. ಒಂದ್ ನಿಮಿಷ ಇರಿ, ನಾನ್ ಕೇಳೋದಿರೋದು ಕಣ್ರಿ ನಿಮ್ನ. ನೀವು ಕೇಳಿ ನಾನು ಹೇಳ್ತಾ ಇದ್ದೀನಿ. 2.5 ಲಕ್ಷ 7 ಲಕ್ಷ ನಿಮ್ ದಿಕ್ಕಪ್ಪಲ್ ಮಾಡಕ್ಕೆ ಪಂಚಾಯತಿ ಇರೋದು. ಯಾರು ದಿಕ್ಕಪ್ಪಲ್ ಮಾಡಿದ್ರು? ಏನ್ ತೆಗಿಯೋದು? ಬಲ್ಪ್ ಟೆಂಡರ್ ಬಲ್ಪ್ಗೆ ಪ್ರಪಂಚ ಟೆಂಡರ್ ಕೊಟ್ಟರೆ ಕೊಟ್ಟವ್ರು ಯಾರು? ಕೊಟ್ಟೇ ಇಲ್ವಲ್ಲ. ಒಂದ್ ನಿಮಿಷ ಇರಿ, ನಾನ್ ಕೊಟ್ಟಿನಿ ನಿಮ್ಗೆ ಹೇಳಿದನ. ನೀವು ರೆಗ್ಯುಲೇಷನ್ ಬುಕ್ ತೆಗಿರಿ. ರೆಗ್ಯುಲೇಷನ್ ಮಾಡಿಲ್ಲ, ಏನೋ ಮಾಡಿಲ್ಲ, ಯಾವ ಟೆಂಡರ್ ಕೊಟ್ಟಿಲ್ಲ. ತೆಗಿತೀನಿ ಬಿಡಿ. ಈ ತೆಗಿರಿ ಈಗ ತಗೊಂಡ್ಬಿಟ್ಟಾರ ಇಲ್ಲಿ ಎಲ್ಲ ಬಂದು ನಿಂತ್ಕೊಂಡ್ಬಿಟ್ಟು ನಿಮ್ಗೆ ಬೇಗ ಕುಂತ್ಲಿ ತೋರಿಸ್ತೀನಿ. ಪಂಚಾಯತಿ ಇರೋದು ಎಲ್ಲನೂ ನಾವು ತೋರ್ಸಕ್ಕೆ ಇರೋದು. ತೋರಿಸ್ತೀನಿ. ಈಗ ಏನ್ ಮಾಡ್ತೀರಿ ಸರ್? ಸರ್, ಸಾಮಾಜಿಕ ಜಾಲತಾಣದಲ್ಲಿ ನೀವು 3,000 ಒಂದು ಲಂಚವನ್ನ ಕೇಳಿರ್ತಕ್ಕಂಥದ್ದು. ಹಾಗೇನೆ ಇನ್ನು ಉಳಿದಂತಹ ಅನೇಕ 3 ಜನರು ಇದ್ದಾರೆ ಮೇಲಧಿಕಾರಿಗಳು, ಅವ್ರಿಗೆ ಕೊಡ್ಬೇಕು ಅಂತೇಳಿ ಒಂದು ಸಮಂಜಸವಾದ ಉತ್ತರವನ್ನು ನೀವು ನೀಡಿದಿರಿ. ಸೊ ಯಾವ್ಯಾವ ಅಧಿಕಾರಿಗಳಿಗೆ ಲಂಚವನ್ನ ನೀಡಬೇಕು ಸರ್? ನಾವ್ ಯಾರು ನೀಡಂಗಿಲ್ಲ, ನಾವ್ ಯಾರು ಕೇಳುವಿಲ್ಲ, ನಾವ್ ಯಾರು ನೀಡಂಗಿಲ್ಲ ಸರ್. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ನಾವ್ ಯಾರನ್ನು ಕೇಳಿಲ್ಲ, ನಾವ್ ಯಾರು ಕೊಡಂಗೂ ಇಲ್ಲ, ನಾವೇನು ಕೇಳಿಲ್ಲ. ಅದು ಉದ್ದೇಶ ಪೂರ್ತಿಯಾಗಿ ಪ್ರಚೋದನೆ ಮಾಡಿರ್ತಕ್ಕಂಥ ವಿಡಿಯೋ, ಅದು ಸತ್ಯಕ್ಕೆ ದೂರವಾದಂತ ಸಂಗತಿ ವಿಡಿಯೋ. ಅದ್ರ ನಮ್ಮ ಪಾತ್ರ ಏನೂ ಇಲ್ಲ. ಕೆಲವು ವ್ಯಕ್ತಿಗಳು ಕೆಟ್ಟ ಉದ್ದೇಶದಿಂದ ಪ್ರಚೋದನೆ ಮಾಡಿರ್ತಕ್ಕಂಥ ವಿಡಿಯೋ. ನಾವೇನು ಕೇಳಿಲ್ಲ, ನಾವೇನು ಬೇಡಿಕೆ ಇಟ್ಟಿಲ್ಲ ಸರ್. ಅದು ದೃಶ್ಯ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು. ನೀವು ಪತ್ರಿಕೆಯಲ್ಲಿ ಬಂದಿದ್ರೆ ನಿಮ್ಮ ಮೇಲೆ ಆಗದೇ ಇರತಕ್ಕಂಥವ್ರು ಏನೋ ಹೇಳಿಕೆಯನ್ನು ಹೇಳಿ ಬರೆಸಿದ್ರೆ ಅಂತ ಹೇಳ್ಬೋದು. ಆದ್ರೆ ಅಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನಿಮ್ಮ ಭಾವಚಿತ್ರ ಏನಿದೆ ಅದು ಹರಿದಾಡ್ತಾ ಇದೆ. ಜೊತೆಗೆ ನೀವು ಮಾತಾಡಿರ್ತಕ್ಕಂತಹ ಮಾತು ಸಹ ವೈರಲ್ ಆಗಿದೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ನಾವು ಇದ್ರ ಬಗ್ಗೆ ನಾವೇನು ಹೇಳಲ್ಲ. ಅಂತಂದ್ರೆ ಈಗ ಅನೇಕ ಜನರು ಈಗ PDO ಪಂಚಾಯತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ನಮ್ಗೆ ಕೆಲಸ ಕಾರ್ಯಗಳಾಗಬೇಕು ಅಂತಂದ್ರೆ ಲಂಚವನ್ನ ಕೇಳ್ತಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಸೊ ನಿಮ್ಗೆ ಸರ್ಕಾರ ಸಂಬಳ ಕೊಡೋದಿಲ್ವಾ ಸರ್? ನೀವ್ ಯಾಕೆ ಲಂಚವನ್ನ ಕೇಳಬೇಕು? ಕೇಳಿರ್ತಕ್ಕಂತಹ ಉದಾಹರಣೆಗಳನ್ನ ತೋರಿಸ್ಬಿಟ್ರೆ? ಇಲ್ಲ, ನಾವ್ ಯಾರನ್ನು ಕೇಳೂ ಇಲ್ಲ, ನಾವ್ ಕೇಳೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ, ನಾವ್ ಯಾರನ್ನು ಕೇಳೂ ಇಲ್ಲ, ನಾವ್ ಯಾವ ಬೇಡಿಕೆಯನ್ನು ಇಟ್ಟಿಲ್ಲ. ಇದು ಮಾಧ್ಯಮದವರಾಗ್ಬೋದು,
ಸಾರ್ವಜನಿಕರಾಗ್ಬೋದು ನನ್ನ ಮೇಲೆ ಕೆಟ್ಟ ಉದ್ದೇಶ ಇಟ್ಕೊಂಡು ಪಿತೂರಿ ರೀ ಮಾಧ್ಯಮದವ್ರು ಯಾಕ್ರಿ ನಿಮ್ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ಪಡಿಸ್ತಾರೆ? ಮಾಧ್ಯಮದವ್ರು ಯಾಕ್ರಿ ನಿಮ್ ಮೇಲೆ ಕೆಟ್ಟ ಅಭಿಪ್ರಾಯವನ್ನು ಪಡಿಸ್ತಾರೆ? ಮಾಧ್ಯಮ ಮಾಧ್ಯಮದವ್ರ ಮೇಲೆ ಯಾಕ್ರಿ ಹೇಳ್ತೀರಿ ನೀವು? ನೀವು ಮಾಡಿರ್ತಕ್ಕಂಥ ಬಿತ್ತರಿಸ್ತಾರೆ ಮಾಧ್ಯಮ. ಈಗ ಆಗಡಿ ಈಗ ಏನ್ ಪಿತೂರಿ ಮಾಡಿ ವಿಡಿಯೋ ಮಾಡೋದು ವೈರಲ್ ಆಗದೆ, ಅದು ಆಗಿರೋದು ಗೊತ್ತು, ಜನ ನೋಡಿದ್ದಾರೆ, ಆಯ್ತಾ? ಇದ್ರ ಬಗ್ಗೆ ನಾವೇನ್ ಹೆಚ್ಚಿನ ಒಂದು ನನ್ನ ಪ್ರತಿಕ್ರಿಯೆ ನಾನು ನೀಡಲ್ಲ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಸರ್ಕಾರಿ ಕೆಲಸವನ್ನು ಮಾಡ್ತಕ್ಕಂತಹ ವ್ಯಕ್ತಿ ಈ ರೀತಿ ಲಂಚವನ್ನ ಕೇಳಲಿಕ್ಕೆ ನಿಮಗೆ ಒಂದು ನಾಚಿಕೆ ಆಗೋದಿಲ್ವೇನ್ರಿ? ನಾವ್ ಯಾರನ್ನು ಕೇಳಿಲ್ವಲ್ಲ. ಕೇಳಿರ್ತಕ್ಕಂಥ ಉದಾಹರಣೆಗಳ ಕೊಡ್ತೀವಿ, ದೃಶ್ಯ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು. ಯಾರನ್ನು ಕೇಳಿಲ್ಲ ಇವ್ರೆ. ನೀವು ಇಲ್ಲೇ ಸುಮ್ನೆ ಪದೇ ಅದನ್ನೇ ನನ್ನ ಮುಂದೆ ಹೇಳ್ಬೇಡಿ. ನಾವ್ ಯಾರನ್ನೂ ಕೇಳಿಲ್ಲ. ಬೇರೆ ವಿಚಾರ ಇದ್ರೆ ಮಾತಾಡಿ. ಎಲ್ಲಿ ಬರ್ತೀನಿ ನೀವು ಹೋಗಿ